ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಪರಮ ದಯಾಮಯನು ಕರುಣಾನಿಧಿಯು ನಮ್ಮೆಲ್ಲರ ಪರಿಪಾಲಕನೂ ಆದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಆರಂಭಿಸುತ್ತಿದ್ದೇನೆ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಈದ್ ಉಲ್ ಅಜ್ಹಾ ಹಬ್ಬದ ಶುಭಾಶಯಗಳು. ಇಂದು ಮುಸ್ಲಿಮರು ಜಗತ್ತಿನಾದ್ಯಂತ ಆಚರಿಸುವಂತಹ ಪ್ರವಾದಿ ಹಜರತ್ ಇಬ್ರಾಹಿಂ ಮತ್ತು ಇಸ್ಮಾಯಿಲ್ ಅಲೈಹಿಸ್ಸಲಾಂರವರ ಕಲಿಸಿದಂತಹ ತ್ಯಾಗ, ಸಹನೆ, ಇದರ ನೆನಪಿಗಾಗಿ ಇಂದು ನಾವು ಬಕ್ರೀದ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಇಂದು ನಾವು ಈ ಬಕ್ರೀದ್ ಹಬ್ಬವನ್ನು ಪ್ರತಿ ವರ್ಷ ಹೆಲ್ಪ್ ಇಂಡಿಯಾ ಫೌಂಡೇಶನ್, ಪಶ್ಚಿಮ್ ರಿಹ್ಯಾಬಿಲಿಟೇಷನ್ ಸೆಂಟರ್, ಇಲ್ಲಿನ ಇನ್ಮೇಟ್ಗಳೊಂದಿಗೆ ಅನಾಥಾಶ್ರಮದಲ್ಲಿ ಪ್ರತಿ ಸಲವೂ ನಾವು ಆಚರಿಸ್ತಾ ಬಂದಿದ್ದೇವೆ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸೋಲಿಲ್ಲದ ಸರದಾರ, ನುಡಿದಂತೆ ನಡೆಯುವ ಶ್ರೀಯುತ ಯುಟಿ ಖಾದರ್ ಅವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಪಶ್ಚಿಮ್ ರಿಹ್ಯಾಬಿಲಿಟೇಷನ್ ಸೆಂಟರ್ನ ವ್ಯವಸ್ಥಾಪಕರು ಆದಂತಹ ರೋಹಿತ್ ಸ್ಯಾಂಕ್ಟಸ್ ಇವರಿಗೂ ಕೂಡ ನಾನು ಬಹಳ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಯೋಗೀಶ್ ಶೆಟ್ಟಿ ಜಪ್ಪೂರ್ ಅವರಿದ್ದಾರೆ, ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಅನಿವಾಸಿ ಭಾರತೀಯ ಉದ್ಯಮಿ ರೀಲ್ ಟೆಕ್ ಇಸ್ಮಾಯಿಲ್ ರವರು ನಮ್ಮೊಂದಿಗಿದ್ದಾರೆ, ಅವರನ್ನು ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಸಮಾಜ ಸೇವಕ, ಉದ್ಯಮಿ ಮೊಹಮ್ಮದ್ ಸಿ ಎ ಉಚ್ಚಿಲ್ ರವರಿದ್ದಾರೆ, ಅವರನ್ನು ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದಂತಹ ರಾಜಿ ಕುಲ್ರಾಲ್ ರವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ನಾನು ಬಹಳ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಸಮಾಜ ಸೇವಕರಾದ ಪ್ರಶಾಂತ್ ರವರು ನಮ್ಮೊಂದಿಗಿದ್ದಾರೆ, ನಮ್ಮ ಕೌನ್ಸಿಲರ್ ಆದ ಅಜೀಜ್ ರವರಿದ್ದಾರೆ, ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಯುವ ಕಾಂಗ್ರೆಸ್ನ ಕಾರ್ಯಕರ್ತರಾದಂಥ ಅಬ್ದುಲ್ ಮಲ್ಲಿಕ್ ರವರಿದ್ದಾರೆ, ಅವರನ್ನು ಕೂಡ ನಾನು ಬಹಳ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಂದಿನ ಈ ಒಂದು ಅನಾಥಾಶ್ರಮದಲ್ಲಿ ಅನಾಥರೊಂದಿಗೆ ಈದ್ ಹಬ್ಬ ಆಚರಣೆಯನ್ನು ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದಂತಹ ಪತ್ರಿಕಾ ಮಿತ್ರರು ಹಾಗೂ ಮಾಧ್ಯಮದವರು ಹಾಗೂ ಇಲ್ಲಿನ ವೈದ್ಯಾಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಎಲ್ಲರಿಗೂ ಈದ್ ಉಲ್ ಫಿತ್ರ್ ಹಬ್ಬದ, ಈದ್ ಉಲ್ ಅಜ್ಹಾ ಹಬ್ಬದ ಶುಭಾಶಯವನ್ನು ಮತ್ತೊಮ್ಮೆ ಕೋರುತ್ತಿದ್ದೇನೆ. ಇದನ್ನ ಮುಖ್ಯ ಅತಿಥಿಯಾಗಿ ಆಗಿದ್ದಂತಹ ಮಾತನ್ನು ಶುಭಾಶಯ ಕೋರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪ್ರತಿಯೊಂದು ಈದ್ ಹಬ್ಬದ ಸಂದರ್ಭದಲ್ಲಿ ಆ ಹಬ್ಬದ ಸಂತೋಷವನ್ನು ಆಚರಿಸಲಿಕ್ಕೆ ಬಹುಶಃ ನಮ್ಮ ರೋಹಿತ್ ಮತ್ತು ತಂಡದವರು ನಿರ್ಮಿಸಲ್ಪಟ್ಟಂತಹ ಕ್ಯಾಬಿನಲ್ಲಿರುವಂತಹ ತಮ್ಮೊಂದಿಗೆ ಆ ಈದ್ ಹಬ್ಬವನ್ನು ಆಚರಿಸುವಂತಹ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ನಮ್ಮೆಲ್ಲರ ಸನ್ಮಿತರಾಗಿರುವಂತಹ ಯೋಗೇಶ್ ಶೆಟ್ಟಿ ಅವರೇ, ಈ ಒಂದು ಸಂಸ್ಥೆಯ ಸ್ಥಾಪಕ ಸಮಿತಿಯಂತಹ ರೋಹಿತ್ ಅವರೇ, ಅದೇ ರೀತಿ ಗೌರವದರ್ಶಿಯ ಮೊಹಮ್ಮದ್ ಅವರೇ, ಇಸ್ಮಾಯಿಲ್ ರಿಯಲ್ ಟೆಕ್ ಅವರೇ, ರಾಜಿಕ್ ರವರೇ, ಸನಿಲ್ ರವರೇ, ಅದೇ ರೀತಿ ನಮ್ಮ ಮಲಿಕ್ ರವರೇ, ಸಂಬಂಧದ ಅಜೀಜ್ ರವರೇ, ಪ್ರಶಾಂತ್ ರವರೇ, ಜಾಕೀರ್ ಅವರೇ, ಬಹುಶಃ ಮುಂದಿರುವ ಎಲ್ಲ ಈ ಒಂದು ಪಶ್ಚಿಮ ಹಬ್ಬನ ಡಾಕ್ಟರ್ ಮತ್ತು ಸಿಬ್ಬಂದಿ ಮತ್ತು ವೈದ್ಯರವರೇ, ದೀರ್ಘವಾಗಿ ಈ ಒಂದು ಹಬ್ಬದ ನಿಮ್ಮ ಜೊತೆ ಇರಲಿಕ್ಕೆ ಅತ್ಯಂತ ಸಂತೋಷವಾಗ್ತದೆ. ಬಹುಶಃ ಪ್ರತಿಯೊಂದು ನಾನು ಶಾಸಕನಾಗಿದ್ದರೂ ಕೂಡ, ಸದನ ಮಂತ್ರಿ ಆದರೂ ಕೂಡ, ತದನಂತರ ಉಪ ನಾಯಕರಾದರೂ ಕೂಡ ಈ ಒಂದು ನಿಮ್ಮ ಜೊತೆ ನಾನು ಪ್ರತಿ ವರ್ಷ ಕೂಡ ಹಬ್ಬ ಆಚರಿಸಿ ನಿಮ್ಮ ದುವಾ, ನಿಮ್ಮ ಆಶೀರ್ವಾದ ಪಡೆದ ಅವಕಾಶ ಪಡ್ಕೊಂಡಿದ್ದೇನೆ. ಆ ಪ್ರಾರ್ಥನೆ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಒಂದು ಅವಕಾಶ ಇದೆ ಸೇವೆ ಮಾಡಲಿಕ್ಕೆ. ಮುಂದಿನ ದಿನಗಳಲ್ಲಿ ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಬಹುಶಃ ಆ ಒಂದು ಈ ಒಂದು ಸಂವಿಧಾನ ಸ್ಥಾನವನ್ನು ಉತ್ತಮವಾಗಿ ನಿರ್ವಹಿಸಿ ನಮಗೆಲ್ಲ ಗೌರವಿಸಲಿಕ್ಕೆ ಪ್ರಯತ್ನ ಸಂದರ್ಭದಲ್ಲಿ ತಮ್ಮೆಲ್ಲರ
ಆ ವಿಶೇಷ ಪ್ರಿಯತ ಪ್ರಾರ್ಥನೆ ಮತ್ತು ಆಶೀರ್ವಾದ ಇರಲಿ ಅಂತ ನನಗೆ ಕೇಳಿಕೊಂಡು ಬಹುಶಃ ನನಗೆ ಬೇರೆ ಕಾರ್ಯಕ್ರಮ ಯಾವಾಗ ಲೇಟಾಗಿ ಬರೋದು, ಇವತ್ತು ಬೇಗವಾಗಿ ಬಂದಿದ್ದೇನೆ. ಆದ ಕಾರಣ ಇವತ್ತು ಸಾಂಕೇತಿಕವಾಗಿ ನಾನು ಕೊಟ್ಟು ಮತ್ತೆ ನಿಮ್ಮೆಲ್ಲ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿ ಮತ್ತು ಬಲ ಸಂಭ್ರಮದಿಂದ ತಾವು ಆಚರಿಸುವಂಥ ಅವಕಾಶ ಆಗಲಿ. ನಾನು ರೋಹಿತ್ ಅವರಿಗೆ, ಇಡೀ ತಂಡದವರಿಗೆ ನಾನು ವಿಶೇಷ ಶುಭ ಸಲ್ಲಿಸಿ ನಿಮಗೆಲ್ಲರಿಗೂ ಕೂಡ ಆ ಸಂತೋಷದ ಅವ್ರ ಜೀವನ ಸಿಕ್ಕುವಂಥ ಅವಕಾಶ ಆಗಲಿ ಅಂತೇಳಿ ತಮಗೆಲ್ಲರಿಗೂ ಕೂಡ ಶುಭ ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಶುಭ ಸಲ್ಲಿಸ್ತೇನೆ. ನಮಸ್ಕಾರ. ಅನ್ನದಾನ ನೀಡುವ ಮೂಲಕ ನಮ್ಮೊಂದಿಗೆ ಕೈ ಜೋಡಿಸಿದ ಶ್ರೀಯುತ UT ಖಾದರ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ನಮ್ಮೊಂದಿಗೆ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಯೋಗೇಶ್ ಶೆಟ್ಟಿ ಜಬ್ಬರ್ ಅವರಿದ್ದಾರೆ. ಅವರು ಈ ಶುಭಾಶಯವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈ ಶುಭ ಕಾರ್ಯಕ್ರಮದಲ್ಲಿ ರಾಜಿಕ್ ಅವರು ತನ್ನ ಹೆಲ್ಪ್ ಇಂಡಿಯಾ ಫೌಂಡೇಶನ್ ನೇತೃತ್ವದಲ್ಲಿ ನನ್ನ ಒಂದು ಹಬ್ಬವನ್ನು ನೊಂದವರ ಜೊತೆಗೆ ಮಾಡಬೇಕಂತ ಹೇಳ್ಕೊಂಡು ಒಂದು ಉತ್ತಮ ಒಂದು ಮನಸ್ಸನ್ನು ಇಟ್ಕೊಂಡು ಇವತ್ತೇ ನಮ್ಮನ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರೊಟ್ಟಿಗೆ ಪ್ರತಿಯೊಬ್ಬರಲ್ಲಿ ನಾವು ದೇವರನ್ನು ಕಾಣಬೇಕೆಂಬ ಅಂಥ ಒಂದು ಮನಸ್ಸಿನಿಂದ ಅವರು ಇವತ್ತು ತನ್ನ ಹಬ್ಬವನ್ನು ನೊಂದವರ ಜೊತೆ ಮಾಡಬೇಕಂತ ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೆ ಈ ಮೂಲಕ ಇನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಇಂಥದ್ದೊಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಅವರು ಕೂಡ ಮಾಡುವ ಮೂಲಕ ಅವರಿಗೆ ಪ್ರೇರಣೆ ಆಗುವ ಉದ್ದೇಶದಿಂದ ಮಾಡಿದ್ದಾರೆ. ಇವತ್ತು ರಾಜಿಕ್ ಉಳ್ಳಲ್ರವರು ಕಳೆದ ಹಲವಾರು ವರ್ಷಗಳಿಂದ ನನ್ನ ಉತ್ತಮ ಸ್ನೇಹಿತರಾಗಿದ್ದಾರೆ. ಅವರು ತನ್ನ ಮನಸ್ಸಿನ ಆ ಭಾವನೆಗಳನ್ನು ಯಾರು ನೊಂದವರಿದ್ದಾರೆ, ಯಾರು ರೋಡಲ್ಲಿ ಒಬ್ಬರು ಕಸ ಎಕ್ಕಿ ತಿಂದಿದ್ದಾರ ಅವರನ್ನು ಬಂದು ಅವರನ್ನು ಶುಶ್ರೂಷೆ ಮಾಡಿಕೊಂಡು ಅಥವಾ ಅವರಿಗೆ ಆಸ್ಪತ್ರೆಯಲ್ಲಿ ಸೇರಿಸಿಕೊಂಡು ಅಂಥ ಒಂದು ಮನೋಭಾವನವನ್ನು ಉಳ್ಳವರಾಗಿದ್ದಾರೆ. ಇವತ್ತು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಇವತ್ತು ಈಗ ನಮ್ಮ ಮಾನ್ಯ ವಿಧಾನಸಭಾ ಅಧ್ಯಕ್ಷರಾಗಿರುವಂಥ UT ಖಾದರ್ ಅವರು ಈಗಾಗಲೇ ತಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳಿಕೊಂಡು ಹೋದರು. ಆಗ ಕೂಡ ಅವರೊಂದು ಮಾತಲ್ಲಿ ಹೇಳಿದ್ರು, ಅಂದರೆ ನಾನು ಇವತ್ತು ವಿಧಾನಸಭೆಯ ಅಧ್ಯಕ್ಷರಾಗಬೇಕಾದ್ರೆ ಅದು ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಆಗಿದೆ ಅಂತ ಹೇಳ್ಕೊಂಡು, ಅದರಿಂದಾಗಿ ಇವತ್ತು ನಾನು ರಾಜಿಕ್ರಿಗೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ನೀವೆಲ್ಲರೂ ಕೂಡ ರಾಜಿಕ್ರವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಅವರಿಗೆ ದೇವರು ಅವರಿಗೆ ಯಾವುದೇ ಅಡ್ಡಿ ಆತಂಕಗಳು ಅವರಿಗೆ ನಿವಾರಣೆ ಆಗಬೇಕು. ಅವರು ಮುಂದಿನ ಜೀವನದಲ್ಲಿ ಇನ್ನಷ್ಟು ಅವರು ಎತ್ತರಕ್ಕೆ ಬೆಳಿಬೇಕು. ಅದೇ ರೀತಿಯಾಗಿ ಅವರ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಮೂಲಕ ಇನ್ನು ಹಲವಾರು ಕುಟುಂಬಗಳಿಗೆ ಅವರು ಒಂದು ಸಹಾಯ ಆಗಬೇಕು, ಪ್ರೇರಣೆ ಆಗಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತಿದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂಥ ರೋಹಿತ್ ಅವರೊಂದು ಇಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿಕೊಂಡು
ಬೇರೆ ಬೇರೆ ರೀತಿಯಲ್ಲಿ ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಎಲ್ಲರ ಸಹ ಒಂದು ಶುಶ್ರೂಷೆಯನ್ನು ಮಾಡ್ತಿದ್ದಾರೆ. ಅವರಿಗೆ ಸಹ ದೇವರು ಒಳ್ಳೆ ಮಾಡಲಿ. ಮತ್ತು ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ನನ್ನ ಬಂಧುಗಳಿಗೆ ಇವತ್ತು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ದೇವರು ನಿಮ್ಮನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಿ, ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಆದಷ್ಟು ಬೇಗ ನಮ್ಮ ದೇವರು ಪರಿಹಾರ ಮಾಡಿಕೊಡಲಿ. ಅದೇ ರೀತಿಯಲ್ಲಿ ನಿಮಗೆ ಕೂಡ ಸುಖ ಶಾಂತಿಯನ್ನು ನೀಡಲೆಂದು ಹೇಳ್ತಿದ್ದೇನೆ. ಅದೇ ರೀತಿ ನನ್ನ ಆತ್ಮೀಯರಾದ ಇವತ್ತು ದಿನೇಶ್ ರವರಿದ್ದಾರೆ. ಅವರ ಇವತ್ತು ಮದುವೆಯ ವರ್ಷ ದಿನ ಕೂಡ ಎಲ್ಲರಿಗೂ ಕೂಡ ಇಲ್ಲಿ ನನ್ನ ಬಂದವರಿಗೆ ಕೂಡ ಎಲ್ಲರಿಗೆ ಶುಭವಾಗಲಿ. ದೇವರು ಎಲ್ಲರನ್ನು ಸಹ ಸನ್ಮಂಗಲ ಮಾಡಲಿ ಎಂದು ಹೇಳ್ತಾ ನನ್ನ ಮಾತುಗಳನ್ನು ವಿರಾಮಗೊಳಿಸ್ತಿದ್ದೇನೆ. ನಮಸ್ಕಾರ. ಉತ್ತಮವಾಗಿ ಶುಭ ಕೋರಿದಂತಹ ಯೋಗೀಶ್ ಶೆಟ್ಟಿ ಜಪ್ಪರ್ ಅವರಿಗೆ ಧನ್ಯವಾದಗಳು. ಇನ್ನು ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದಂತಹ ರೋಹಿತ್ ರವರು ಈದ್ ಸಂದೇಶವನ್ನು, ಈದ್ ಶುಭಾಶಯವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯ ವ್ಯಕ್ತಿಗಳೇ, ಹಾಗೆಯೇ ನನ್ನ ಸ್ನೇಹಿತರೆ, ಪ್ರತಿ ಸರಿ ಹಬ್ಬ ಬರುವಾಗ ರಾಜಿಕ್ ಅವರಿಗೆ ನೆನಪು ಪಶ್ಚಿಮ ಟ್ರಸ್ಟಿನ ಬಗ್ಗೆ ಆಲೋಚನೆ ಮಾಡ್ತಾರೆ. ಇಲ್ಲಿ ಇರುವವರಿಗೋಸ್ಕರ ಏನಾದರೂ ಭೋಜನದ ವ್ಯವಸ್ಥೆ ಮಾಡಬೇಕು ಎನ್ನುವಂಥದ್ದು ತವಕ ಅವರಲ್ಲಿ. ಹಾಗಿರುವಾಗ ಹೆಲ್ಪ್ ಇಂಡಿಯಾ ಫೌಂಡೇಶನ್ ನಿರಂತರವಾಗಿ ನಮಗೆ ಇಲ್ಲಿ ಹಬ್ಬದ ದಿನ ಉಣಬಡಿಸುವಂಥದ್ದಿದೆ. ಖಂಡಿತ ಅವರ ಇಡೀ ಟೀಮಿಗೆ ನಾನು ಅಭಿನಂದಿಸ್ತೇನೆ. ಒಳ್ಳೆ ಕೆಲಸ. ಯಾರು ಕಷ್ಟದಲ್ಲಿದ್ದಾರೆ ಅವರ ಕಡೆ ಕೈ ಚಾಚುವಂಥದ್ದಿಲ್ಲ, ಅವರಿಗೆ ಸಹಾಯ ಮಾಡುವಂಥದ್ದಿದೆಯಲ್ಲ, ಅದು ಖಂಡಿತ ದೇವರು ಮೆಚ್ಚುವಂಥ ಕೆಲಸ. ಮತ್ತು ಬ್ಯಾನರಲ್ಲಿ ಇನ್ನೊಮ್ಮೆ ನಾನು ಹೇಳಲಿಕ್ಕೆ, ಕಳೆದ ಬಾರಿ ಕೂಡ ನಾನು ಹೇಳಿದ್ದೆ, ಅನಾಥರು ಅಂತ ಹಾಕಿದ್ದಾರೆ. ಅದೊಂದು ಚೇಂಜ್ ಮಾಡಬೇಕು. ಯಾವತ್ತು ಇವರುಗಳು ಅನಾಥರು ಅಲ್ಲ, ಕಷ್ಟದಲ್ಲಿದ್ದವರ ಜೊತೆ ನಾವಿದ್ದೇವೆ, ಯಾರು ಅನಾಥರಲ್ಲ. ಹೌದಾ? ಓಕೆ. ಹಾಗಿರುವಾಗ ಅದೊಂದು ಚೇಂಜಸ್ ಮಾಡ್ಕೋಬೇಕು. ಮತ್ತು ಹಾಗೇನೆ ಏನು ಈ ಕೆಲಸದ ಬಗ್ಗೆ, ಸಮಾಜ ಸೇವೆಯ ಬಗ್ಗೆ ರಾಜಿಕ್ ಅವರು ಮಾಡುವಂಥ ಕೆಲಸ ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಎಲ್ರಿಗೂ ಗೊತ್ತಿರುವಂಥ ವಿಚಾರ. ತುಂಬ ಒಳ್ಳೆಯ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅವರು ಇಂಥ ಕೆಲಸ ಮಾಡಿಕೊಂಡು ಹೋಗಲಿಕ್ಕೆ ದೇವರವರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಹಾರೈಸ್ತೇನೆ. ಜೊತೆಗೆ ಎಲ್ರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಕೂಡ. ಈ ಕಡೆ ನನ್ನ ಹತ್ರದಲ್ಲಿ ಯೋಗೀಶ್ ಜಪ್ಪು ಇದ್ದಾರೆ. ಯೋಗೀಶ್ ಜಪ್ಪು ಅವರ ಪರಿಚಯ ನಿಮಗೆ ಖಂಡಿತ ಇದೆ. ಯಾಕೆಂದರೆ ಅವರ ಬರ್ಡೇ ಬರುವಾಗ ಅವರಿಗೆ ನೆನಪಾಗೋದು ಪಶ್ಚಿಮ ಸಂಸ್ಥೆ. ಯಾವಾಗಲೂ ಬರ್ಡೇಗೆ ಅವರು ಈ ರೆಸಿಡೆನ್ಸಿಗೆ ಏನಾದರೂ ಉಣಬಡಿಸಬೇಕು, ಬರ್ಡೇಯನ್ನು ಇಲ್ಲಿ ಆಚರಣೆ ಮಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಅವರು ಯಾವಾಗಲೂ ಇಲ್ಲಿ ಸಂಸ್ಥೆಗೆ ಭೇಟಿ ಕೊಡುವಂಥದ್ದು. ಹಾಗೆಯೇ ಅವರು ಕೂಡ ನಿಮಗೋಸ್ಕರ ಭೋಜನದ ವ್ಯವಸ್ಥೆಗಳನ್ನು ಮಾಡುವಂಥದ್ದು ನಿಮಗೆ ಗೊತ್ತಿದೆ. ಅವರು ಕೂಡ ಉತ್ತಮ ಸಮಾಜ ಸೇವಕರು, ಹುಟ್ಟು ಹೋರಾಟಗಾರರು ಕೂಡ. ಅವರ ಕೆಲಸದಲ್ಲಿ ಹಾಗೆಯೇ ಅವರಿಗೆ ಇನ್ನೂ ಕೂಡ ಉತ್ತಮ ಯಶಸ್ಸು ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭ ಹಾರೈಸ್ತೇನೆ. ಹಾಗೆಯೇ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಏನೋ ಸಮಾಜ ಸೇವೆಯಲ್ಲಿ ತೊಡಗಿದವರು. ಒಂದೊಂದು ದಿನ ನಾವು ನೋಡ್ತೀವಿ ಏನಂದರೆ, ಎಲ್ಲರ ಬಗ್ಗೆ ನಮಗೆ ಹೇಳಲಿಕ್ಕೆ ಬಹುಶಃ ಅಷ್ಟು ಟೈಮ್ ಇಲ್ಲ. ಆದರೆ ಇವ್ರುಗಳೆಲ್ಲ ಒಳ್ಳೆಯ ಸಮಾಜ ಸೇವೆಯಲ್ಲಿ ತೊಡಗಿದ್ದವರು. ಅವರಿಗೆ ಕೂಡ ನಾನು ಶುಭ ಹಾರೈಸ್ತೇನೆ. ನಿಮ್ಮ ಕೆಲಸಗಳು ಮುಂದುವರಿಯಲಿ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಮಾಡಿದಂಥ ನಾವು ಸಾಧಾರಣ 10 ವರ್ಷದಿಂದ ಈ ರೀತಿ ಎಲ್ಲ ನಮ್ಮ ಹಬ್ಬ ದಿವಸ ನಾವು ಎಲ್ಲಿಯಾದರೂ ಈ ಹಾಸ್ಪಿಟಲಲ್ಲಿ ಅಥವಾ ಈ ರೀತಿ ಎಲ್ಲಿಯಾದರೂ ಇಲ್ಲಿಯೇ ಬರೋದನ್ನು 5 ವರ್ಷ ಆಯಿತು, 5-6 ವರ್ಷ ಆಯಿತು ಬರ್ತಾ ಇದ್ದೇವೆ. ನಮಗೆ ಈದ್ ದಿವಸ ನಿಮ್ಮೊಟ್ಟಿಗೆ ಏನಾದರೂ ಊಟ ತಿಂಡಿ ಮಾಡುವ ಒಳ್ಳೆಯ ದಿವಸ, ಖುಷಿಯ ವಿಷಯ. ಆ ಖುಷಿಯ ದಿವಸದಲ್ಲಿ ನಿಮ್ಮೊಟ್ಟಿಗೆ ಹಂಚುವಂತ ಹೇಳಿ ನಮ್ಮೊಂದು ಆಸೆ. ಆ ಆಸೆಗಾಗಿ ನಾವು ನಮಗೆ ರೋಹಿತ್ ಅವರು ಯಾವತ್ತೂ ನಾವು ಫೋನ್ ಮಾಡಿದರೆ ವೆಲ್ಕಮ್ ಅಂತೇಳಿ ಕರೀತಾರೆ. ಅದೇ ರೀತಿ ಲೈಫಲ್ಲಿ ಏನೂ ಇಲ್ಲ, ಲೈಫ್ ಶಾರ್ಟ್ ಬ್ರೇಡ್. ಲೈಫ್ ಎಲ್ಲರದ್ದು ಲೈಫು ಶಾರ್ಟ್ ಬ್ರೇಡ್. ಎಷ್ಟು ದೊಡ್ಡ ಶ್ರೀಮಂತ ಆಗಲಿ, ಎಷ್ಟು ದೊಡ್ಡ ಒಂದು ಜಿಮ್ ಬಾಡಿಯ ಅಥವಾ ಪೈಲ್ವಾನೇ ಆಗಲಿ, ಅಥವಾ ಯಾರೇ ಆದರೂ
ಬಿಳಿ ಇರಲಿ, ಕಪ್ಪು ಇರಲಿ, ಹಣ ಇರಲಿ, ಹಣ ಇಲ್ಲದಿರಲಿ, ನಮಗೆ ಲೈಫ್ ಬಗ್ಗೆಯಲ್ಲಿ ಥಿಂಕ್ ಮಾಡಿದರೆ ಏನಿಲ್ಲ. ಎಷ್ಟೋ ಜನರು ವೆಲ್ ಬಾಡಿ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏಳದವರು ಎಷ್ಟೋ ಜನ ಇದ್ದಾರೆ ನಮ್ಮ ಪರಿಚಯದಲ್ಲಿ. ಅಂದರೆ ನಾವು ಯಾವತ್ತೂ ನಮ್ಮನ್ನು ಮಾತ್ರ ನೆನೆಸಿದ್ರೆ ಸಾಕಾಗೋದಿಲ್ಲ. ಇನ್ನೊಬ್ಬರನ್ನು ಅವರು ಹೇಗಿದ್ದಾರೆ, ನಮ್ಮ ಹತ್ತಿರದವರು ಹೇಗಿದ್ದಾರೆ, ಬೇರೆಯವರು ಹೇಗಿದ್ದಾರೆ ಅಂತ ಚಿಂತನೆ ಮನುಷ್ಯರಲ್ಲಿ ಬೇಕು. ಇಲ್ಲಾಂದ್ರೆ ಸೆಲ್ಫಿಶ್ ಅಂತ ಹೇಳ್ತಾರೆ. ನಮ್ಮ ಹೊಟ್ಟೆ ತುಂಬಿ ನಾವೇ ತಿಂದು ನಮ್ಮಷ್ಟಕ್ಕೆ ನಾವಿರೋದು, ಇನ್ನೊಬ್ಬರ ವಿಷಯದಲ್ಲಿ ನಮಗೆ ಟೆನ್ಷನ್ ಇಲ್ಲ. ಯಾಕೆಂದ್ರೆ ನಾವು ಟೆನ್ಷನ್ ಮಾಡೋದಿಲ್ಲ, ಯಾಕೆ ಅವರ ವಿಷಯ ನಮಗೆ ಅಂತ. ಆ ರೀತಿ ಯಾವತ್ತೂ ಇರಬಾರದು. ಒಂದು ದಿವಸ ನಿಮ್ಮ ಮನೆಗೆ ಕಳ್ಳ ಬಂದ್ರೆ ನಾವು ಹೇಳ್ತೇವೆ ನಮ್ಮ ಮನೆ ಅಲ್ಲಲ್ಲ ಅದು ಅಂತ. ಒಂದು ದಿವಸ ನಮ್ಮ ಮನೆಗೆ ಬರ್ತದೆ, ಆವಾಗ ಅವರು ಹೇಳ್ತಾರೆ ನಮ್ಮ ಮನೆಗೆ ಅಲ್ಲಲ್ಲ ಬಂದು ಅವರ ಮನೆಗೆ ಅಂತ. ಎಲ್ಲರೂ ಒಗ್ಗಟ್ಟಲ್ಲಿ ಇದ್ರೆ ನಾವು ಕಷ್ಟ ಬಂದ ಸಮಯದಲ್ಲಿ ಜನರೊಟ್ಟಿಗೆ ಸ್ಪಂದನೆ ಮಾಡಿದ್ರೆ ನಾಳೆ ನಮಗೆ ದೇವರು ಯಾವುದಾದ್ರೂ ನಮ್ಮ ಎಂಡ್ ಪೊಸಿಷನ್ ಯಾರಿಗೂ ಗೊತ್ತಿಲ್ಲ ಏನಾಗ್ತದೆ ಅಂತ. ಅದಕ್ಕೆ ನನ್ನ ಫ್ರೆಂಡ್ಸ್ ಒಟ್ಟಿಗೆ ನಾವು ಯಾವತ್ತೂ ಹೇಳ್ತೇನೆ, ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕು. ಸಮಾಜದಲ್ಲಿ ಸಮಾಜ ನಮ್ಮನ್ನು ಏನು ಹೇಳ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ, ಸಮಾಜಕ್ಕೆ ನಾವು ಏನು ಮಾಡಿದ್ದೇವೆ ಅದು ಇಂಪಾರ್ಟೆಂಟ್. ನಮ್ಮನ್ನು ಸಮಾಜದಲ್ಲಿ ಕೆಲವರು ಒಳ್ಳೆಯದು ಹೇಳ್ಬೋದು, ಕೆಟ್ಟದ್ದು ಹೇಳ್ಬೋದು. ಏನಾದರೂ ಕೊಟ್ಟರೆ ಖುಷಿ ಆಗ್ಬೋದು, ಏನು ಕೊಟ್ಟಿಲ್ಲ ಅಂದ್ರೆ ಬೇಸರ ಆಗ್ಬೋದು. ಸಮಾಜ ನಮಗೆ ಇಂಪಾರ್ಟೆಂಟ್ ಅಲ್ಲ. ಸಮಾಜ ನಮಗೆ ಸನ್ಮಾನ ಮಾಡ್ತದೆ ಅಥವಾ ನಮ್ಮನ್ನು ಶಭಾಷ್ ಹೇಳ್ತದೆ. ಏನಾದರೂ ಹೆಲ್ಪ್ ಆದ್ರೆ ಹೇಳ್ತಾರೆ, ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ಯಾರೂ ಹೇಳುವುದಿಲ್ಲ. ಇವತ್ತಿನ ಸಮಾಜ ಆ ರೀತಿ ಇರ್ತದೆ. ಸಮಾಜಕ್ಕೆ ನಾನು ಹೇಳಿದಲ್ಲ, ಸಮಾಜಕ್ಕೆ ನಾವು ಏನು ಮಾಡಿದ್ದೇವೆ ಅದು ನಮಗೆ ಗೊತ್ತಿರಬೇಕು. ನಾವು ಮಲಗಿದ್ರೆ ಪೀಸ್ ಆಫ್ ಮೈಂಡ್ ಅಲ್ಲಿ ಮಲಗಬೇಕು, ನಾವು ಏನು ಸಮಾಜಕ್ಕೆ ಮಾಡಿದ್ದೇವೆ. ನಮ್ಮ ಬಗೆಯಲ್ಲಿ ಯಾರು ಏನು ಟೀಕೆ ಟಿಪ್ಪಣಿ ಮಾಡ್ತಾ ಇರ್ತಾರೆ, ಏನಾದರೂ ಅಪಪ್ರಚಾರ ಹೇಳ್ತಾರೆ, ಏನು ಹೇಳಿದ್ರು ಅದನ್ನು ನಾವು ತಲೆಯಲ್ಲಿ ತೆಗಿಲೇಬಾರ್ದು. ನಾವು ಮುಂದೆ ಅದನ್ನು ತೆಗೆದ್ರೆ ಲೈಫಲ್ಲಿ ಯಾರಿಗೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರು ನೆಗೆಟಿವ್ ಆಗಿ ಏನೆಲ್ಲ ಹೇಳ್ತಾರೆ ಸಮಾಜದಲ್ಲಿ ಇರುವಂಥದ್ದು, ಆವಾಗ ನಾವು ಅದನ್ನು ಯಾವುದು ಕ್ಯಾರ್ ಮಾಡಬಾರ್ದು. ನಮ್ಮ ಲೈಫಲ್ಲಿ ಏನು ಸರಿ ಕಾಣ್ತದೆ ಒಳ್ಳೆ ಒಪಿನಿಯನ್ನಲ್ಲಿ ಅದನ್ನು ಮುಂದೆ ತಗೊಂಡು ಹೋಗಬೇಕು. ಆವಾಗಾದ್ರೆ ಲೈಫಲ್ಲಿ ಬದುಕಬಹುದು. ನಿಮಗೆ ಒಂದು ಚಿಕ್ಕ ಒಂದು ಸ್ಟೋರಿ ಹೇಳ್ತೇನೆ. ಒಂದು ರಾಜ ಮತ್ತು ರಾಜನ ಮಗ, ಗೊತ್ತುಂಟ ಸ್ಟೋರಿ ಯಾರಿಗಾದರೂ? ಕುದುರೆಯಲ್ಲಿ ಹೋಗ್ತಾ ಇದ್ರಂತೆ. ಕುದುರೆ ಇರ್ತದಲ್ಲ, ಅದರಲ್ಲಿ ಹೋಗುವಾಗ ಅದರ ಮೇಲೆ ಕೂತ್ಕೊಂಡು ಹೋಗ್ತಾ ಇರುವಾಗ ಒಬ್ರು ನಿಲ್ಲಿಸಿ ಹೇಳ್ತಾರಂತೆ, ಏ ರಾಜ, ನೀನು ಬಾಯಿ ಬರದ ಅಂತ ಒಂದು ಕುದುರೆ, ಅದಕ್ಕೆ ಮೂಕ ಪ್ರಾಣಿ, ನೀ ಅದರ ಮೇಲೆ ಕೂತ್ಕೊಂಡಿದೆಯಲ್ಲಪ್ಪ, ನೀನು ಇಷ್ಟು ಬುದ್ಧಿವಂತ, ಮಾತು ಗೀತು ಎಲ್ಲ ಬರ್ತದೆ, ಅದಕ್ಕೆ ಏನು ಬಾಯಿ ಬರುವುದಿಲ್ಲ, ಅದಕ್ಕೆ ನೋವು ಆಗ್ತದೆ ಅಂತ, ಅದು ಬಾಯಿ ಬಂದಿದ್ರೆ ಹೇಳ್ತಿದ್ದು ಅಂತ. ಈ ರಾಜ ಏನ್ ಮಾಡ್ತಾನೆ, ಈ ಒಂದು ಸ್ಟೋರಿ ಕೇಳಿ ಕುದುರೆಯಿಂದ ಕೆಳಗೆ ಇಳಿದು ನಡ್ಕೊಂಡು ಹೋಗ್ತಾನಂತೆ ಕುದುರೆ ಹಿಡ್ಕೊಂಡು. ಸ್ವಲ್ಪ ಮುಂದೆ ಹೋಗುವಾಗ ಇನ್ನೊಬ್ಬ ಹೇಳ್ತಾನಂತೆ, ರಾಜ, ಇಷ್ಟು ದೊಡ್ಡ ಕುದುರೆ ಇಟ್ಟು ಈ ಕುದುರೆ ಇಷ್ಟು ಚಂದ ಇದೆ, ಇಷ್ಟು ಪವರ್ಫುಲ್ ಕುದುರೆ, ಅದು ಇಷ್ಟು ತಾಕತ್ತಿದೆ, ನೀವು ಅದರಲ್ಲಿ ಹೋಗುದು ಬಿಟ್ಟು ನಡ್ಕೊಂಡು ಹೋಗ್ತೀರಲ್ಲ ಅಂತ ಹೇಳಿ ರಾಜನಿಗೆ ಹೇಳ್ತಾರಂತೆ. ರಾಜ ಏನ್ ಮಾಡ್ತಾನೆ, ಇವನ ಮಾತು ಕೇಳಿ ಇನ್ನೊಮ್ಮೆ ಕುದುರೆ ಮೇಲೆ ಹತ್ತಿ ಹೋದ. ಸ್ವಲ್ಪ ಮುಂದೆ ಹೋಗುವಾಗ ಇನ್ನೊಬ್ಬ ಹೇಳ್ತಾನೆ ಅದೇ ರೀತಿ ಮೊದಲು ಹೇಳಿದಾಗೆ, ರಾಜ ನೀನು ಕುದುರೆ ಮೇಲೆ ನೀನು ಹೋಗಂತ ಹೇಳಿ ಅವನಿಗೆ ಬಿಟ್ಟಂತೆ, ನನ್ನಷ್ಟಕ್ಕೆ ನಾನು ಹೋಗ್ತೇನೆ ಅಂತ. ಜನರದ್ದು ಮಾತು ಕೇಳಿದ್ರೆ ಒಂದು ಇಳಿಬೇಕು, ಇಲ್ಲದ್ರೆ ಕುದುರೆಯನ್ನು ನಡ್ಕೊಂಡು ಹೋಗ್ಬೇಕು, ಇಲ್ಲಾದ್ರೆ ನಾವು ಕುದುರೆಲೆ. ಅದು ಒಪಿನಿಯನ್ ಅಲ್ಲ. ನಮಗೆ ಏನು ಕಾಣ್ತದೆ ಒಳ್ಳೇದು ಅದರ ಹಿಂದೆ ನಾವು ಹೋಗ್ಬೇಕು. ಯಾರು ಏನು ಹೇಳಿದ್ರು ಅದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಆರೋಗ್ಯವನ್ನು ಅಥವಾ ನಮ್ಮ ಲೈಫನ್ನು ನಾವೇ ಥಿಂಕ್ ಮಾಡಿ ಮುಂದೆ ಹೋಗಬೇಕು. ಆವಾಗ ನಮಗೆ ಅದರಲ್ಲಿ ಒಂದು ಗುರಿ ಸಿಗ್ತದೆ. ಎಲ್ಲರೂ ಇವತ್ತಿನ, ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ, ನಾವು ಇವತ್ತು ಎಲ್ಲರೂ ಗುಣಮುಖರಾಗಿ ನಮ್ಮ ಮನೆಗೆ ಎಲ್ಲಿ ಗುರಿ ಇದ್ದೇವೆ ಆ ಗುರಿಗೆ ತಲುಪಲಿ ಅಂತೇಳಿ ದೇವರ ಹತ್ರ
ಪ್ರಾರ್ಥನೆ ಮಾಡ್ತೇನೆ. ನೀವು ನಮಗೆ ಪ್ರಾರ್ಥನೆಯಲ್ಲಿ ನಮ್ಮನ್ನು ದೇವರ ಹತ್ರ ನಮಗೆ ಆಗಿಯೂ ಸ್ವಲ್ಪ ನೀವು ಪ್ರಾರ್ಥನೆ ಮಾಡಿ. ಧನ್ಯವಾದಗಳು. ನಮ್ಮ ಯೋಗೇಶ್ ಶೆಟ್ಟಿ ಅವರು ಇದ್ದಾರೆ. ಅದೇ ರೀತಿ ಪಶ್ಚಿಮ ನಿಮ್ಮ ರಿಯಾಬ್ ಸೆಂಟರ್ದು ರೋಹಿತ್ ಅವರು ನಮ್ಮ ಒಳ್ಳೆ ಇಂಥ ಒಂದು ಚಾರಿಟಿ ಮಾಡಲಿಕ್ಕೆ ನನಗೆ ತುಂಬ ಆಸೆ ಇತ್ತು, ಮನಸ್ಸಿತ್ತು. ನಂದು ಯಾವತ್ತೂ ಹಾರ್ಟ್ಲಿ ಸಪೋರ್ಟ್ ಇದೆ ಅವರಿಗೆ. ಯಾಕೆಂದರೆ ಚಿಕ್ಕ ವಿಷಯ ಅಲ್ಲ. ನಾವು ಒಂದು ದಿವಸದ ಫುಡ್ಡು ಕೊಡ್ತಾ ಇದ್ದೇವೆ, ಒಂದು ಟೈಮ್ ಇದು. ಅವರು ಇಡೀ ದಿನದ್ದು ಫುಡ್ಡು ಅದೇ ರೀತಿ ಇಡೀ ವರ್ಷಗಟ್ಟಲೆ ಕೊಡ್ತಾ ಇದ್ದಾರೆ. ಕಷ್ಟ ಇದೆ. ತುಂಬ ಜನರ ಹತ್ರ ಅಥವಾ ಯಾರು ದಾನಿಯವರು ಅವರಿಗೆ ಕೊಟ್ಟು ಹೆಲ್ಪ್ ಮಾಡಿದರೆ ಮಾತ್ರ ಇದನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಅವರಿಗೆ ದೇವರ ಹತ್ರ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಅವರನ್ನು ದೇವರ ಹತ್ರ ಬೇಡಬೇಕು. ಅದೇ ರೀತಿ ನಮ್ಮ ಇಲ್ಲಿ ಬೇರೆ 2-3 ಎಲ್ಲರೂ ಗೆಸ್ಟ್ ಅವರಿದ್ದಾರೆ, ಒಳ್ಳೆ ಸೋಷಲ್ ಆಗಿ ಹೆಲ್ಪ್ ಮಾಡುವಂಥ. ಅದೇ ನಮ್ಮ ಮೀಡಿಯಾದವರು, ನಾವು ಇಷ್ಟೆಲ್ಲ ಮುಂದೆ ಬರಲಿಕ್ಕೆ ನಮಗೆ ಒಂದು ಕಾರಣ ಪೇಪರ್ ಮತ್ತು ಮೀಡಿಯಾ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಬಗೆಯಲ್ಲಿ ಪಾಸಿಟಿವ್ ಆಗಿ ತುಂಬ ಮೀಡಿಯಾ ಪೇಪರಲ್ಲಿ ಎಲ್ಲ ಒಳ್ಳೆ ನ್ಯೂಸ್ ಹಾಕಿ ನಾವು ಮಾಡಿದಂಥ ಕಾರ್ಯಕ್ರಮವನ್ನು ಅದೇ ರೀತಿ ಸಮಾಜದಲ್ಲಿ ನಮ್ಮನ್ನು ತೋರಿಸಿ, ಫ್ರಂಟ್ ಲೈನಲ್ಲಿ ತೋರಿಸಿ ನಮ್ಮನ್ನು ಮುಂದೆ ಕಲಿಸಿದ್ದಾರೆ. ಅದಕ್ಕೆ ಕಾರಣ ನಾವು ಎಲ್ಲದರಲ್ಲಿಯೂ ನಮ್ಮನ್ನು ಅವರು ಮಾಡಿದ ಕಾರಣ ನಮಗೆ ಎಲ್ಲರನ್ನು ಪರಿಚಯ ಆಯಿತು, ಎಲ್ಲರನ್ನು ಸಂಪರ್ಕದಲ್ಲಿ ನಾವು ಇಲ್ಲಿ ಬರ್ತಾ ಇದ್ದೇವೆ. ಇಲ್ಲದ್ರೆ ಒಬ್ಬರಿಗೆ ಇಂಥ ಸೋಷಲ್ ಆಗಿ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮೀಡಿಯಾ ಪೇಪರ್ ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿದ ಕಾರಣ ನಾವೆಲ್ಲರೂ ಇಂಥ ಸೋಷಲ್ ಆ್ಯಕ್ಟಿವಿಟಿಯಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವಿದೆ. ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ಆಚರಿಸುವ ತ್ಯಾಗ, ಬಲಿದಾನ, ಶಾಂತಿ, ಸಾಮರಸ್ಯ, ಏಕತೆಯ ಸಂಕೇತವಾದ ಈದ್ ಉಲ್ ಅಜ್ಹಾ ಅಥವಾ ಬಕ್ರೀದ್ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೋರುತ್ತಿದ್ದೇನೆ. ಇಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನವಾದಂತಹ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸಂಸ್ಥೆಯು ಇಲ್ಲಿ ಬಂದು ನಮಗೆ ಈ ಒಂದು ಪಶ್ಚಿಮ್ ರಿಹ್ಯಾಬಿಲಿಟೇಷನ್ ಸೆಂಟರ್ನ ಅತಿಥಿಗಳೊಂದಿಗೆ, ಅನಾಥರಲ್ಲ ಅತಿಥಿಗಳೊಂದಿಗೆ ಹಬ್ಬವನ್ನು ಆಚರಿಸಲು ನಮಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದವನ್ನು ಕೋರುತ್ತಾ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.